ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನೊಂದು ಸ್ಪೆಷಲ್ ವ್ಲಾಗ್ ಅಂತ ಹೇಳಿದರೆ, ಪತ್ರೊಡ್ಡೆ ನಾವು ಯಾವಾಗಲೂ ತಿಂತೇವೆ. ಈ ಕೆಸುವಿನ ಎಲೆ ಪತ್ರೊಡ್ಡೆ ಹಾಗೆ ತಗತೆ ಸೊಪ್ಪಿನ ಪತ್ರೊಡ್ಡೆಯನ್ನು ಯಾವಾಗಲೂ ಕೂಡ ಮಾಡಿ ತಿಂತೇವೆ. ಹಾಗೆ ಇವತ್ತಿನೊಂದು ವ್ಲಾಗ್ನಲ್ಲಿ ನಾನು 3 ಬಗೆಯ ಸೊಪ್ಪನ್ನು ಉಪಯೋಗಿಸಿ ಒಂದು ಸೂಪರಾದ ಪತ್ರೊಡ್ಡೆ ಕಸಿಯನ್ನು ಮಾಡ್ತಿದ್ದೇನೆ. ಈ ನಾವು ಕೆಸುವಿನ ಎಲೆ ಪತ್ರೊಡೆ ಹಾಗೆ ತಗತಿ ಸೊಪ್ಪಿನ ಪತ್ರೊಡೆಗೆ ನಾವಿಲ್ಲಿ ನೋಡಿ ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸಿ ಎಲ್ಲವನ್ನು ನಾನು ಕ್ಲೀನಾಗಿ ಸಣ್ಣದಾಗಿ ಹಚ್ಚಿಕೊಂಡು ತಗೊಂಡಿದ್ದೇನೆ. ನೋಡಿ, ಈ ರೀತಿಯಾಗಿ ಮಾಡಬೇಕು. ನುಗ್ಗೆ ಸೊಪ್ಪನ್ನು ಹಿಂದಿನ ದಿನವೇ ತೆಗೆದಿಟ್ಟರೆ ನಮಗೆ ಒಳ್ಳೆಯದಾಗಿ ಬರ್ತದೆ. ಅದು ಕೂಡ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, ಎಲ್ಲವನ್ನು ಕೂಡ ಹಾಗೆ ಒಂದು 7-8 ಗಂಟೆಗಳ ಕಾಲ ನಾನು ಕುಚ್ಚಲಕ್ಕಿ ಮತ್ತು ಸ್ವಲ್ಪ ಅದಕ್ಕೆ ವೈಟ್ ರೈಸನ್ನು ಕೂಡ ಹಾಕಿಕೊಂಡಿದ್ದೇನೆ. ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತದೆ ನಮಗೆ. ಹಾಗಾಗಿ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ನಮಗೆ ಈ ಪತ್ರೊಡೆ ಈ ಬೆಳ್ತಿಗೆ ಹಾಕಿರೋದ್ರಿಂದ. ಹಾಗಾಗಿ ನಾನು ಅದನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇನ್ನು ಇದನ್ನೊಮ್ಮೆ ವಾಶ್ ಮಾಡಿ ಗ್ರೈಂಡ್ ಮಾಡಿ ತರ್ತಿದ್ದೇನೆ. ಇದನ್ನೊಂದು 2-3 ಸಲ ನಾವು ಹಾಕಿಡುವಾಗ ಕೂಡ ಮಾಡ್ತೇವೆ, ಆದರೂ ಕೂಡ ಇನ್ನೊಮ್ಮೆ ಮಾಡಿದ್ದು ಒಂದು 2-3 ಸಲ. ಹಾಗೆ ಈ ಸೊಪ್ಪನ್ನು ಕೂಡ ಕರೆಕ್ಟಾಗಿ ಒಂದು 2 ಸಲ ತೊಳಿಬೇಕು. ಇದರಲ್ಲಿ ಮಣ್ಣು ಏನಾದರೂ ಇದ್ದರೆ ಎಲ್ಲ ಹೋಗ್ತದಲ್ಲ, ಹಾಗಾಗಿ ಕರೆಕ್ಟಾಗಿ ಒಂದು ತೊಳೆದಿಡುವ. ಈ ರೀತಿಯಾಗಿ ಪತ್ರೊಡ್ಡೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಯಾಕಂದರೆ ನಾವು ಕೆಸುವಿನ ಪತ್ರೊಡ್ಡೆ ಹಾಗೆ ತಗತೆ ಸೊಪ್ಪಿನ ಪತ್ರೊಡೆಯನ್ನು ಮಾಮೂಲಿಯಾಗಿ ಯಾವಾಗಲೂ ಕೂಡ ಮಾಡ್ತಾ ಇರ್ತೇವೆ. ಇದರ ಜೊತೆಗೇ ನಾವು ನುಗ್ಗೆ ಸೊಪ್ಪನ್ನು ಕೂಡ ಸೇರಿಸಿದರೆ ತುಂಬಾ ರುಚಿಕರವಾಗಿರ್ತದೆ. ಹಾಗೆ ಈ ರೀತಿಯಾಗಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರ್ತದೆ ಪತ್ರೊಡ್ಡೆ ಕೂಡ. ಇಲ್ಲಿ ನಾನೀಗ ಗ್ರೈಂಡ್ ಮಾಡಿ ತರ್ತೇನೆ ಅಕ್ಕಿಯನ್ನು. ನೋಡಿ, ಈಗ ಗ್ರೈಂಡ್ ಮಾಡಿ ತಂದಾಯಿತು. ನಂತರ ಈ ಗ್ರೈಂಡ್ ಮಾಡಿ ತಂದ ನಾವು ಅಕ್ಕಿಗೆ ಈ ಸೊಪ್ಪನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡುವ. ನಾನಿಲ್ಲಿ ಅಕ್ಕಿಯನ್ನು ಗ್ರೈಂಡ್ ಮಾಡಿ ತರುವಾಗ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಪದಾರ್ಥಗಳನ್ನು ಸೇರಿಸಲಿಲ್ಲ. ಮೆಣಸಾಗಲಿ ಯಾವುದೇ ರೀತಿಯ ಸ್ಪೈಸಸನ್ನು ನಾನು ಹಾಕಲಿಲ್ಲ. ನಾವು ಅಂದರೆ ಪತ್ರೊಡೆ ಗಸಿಗೆ ನಾವು ಹಾಕ್ತೇವಲ್ಲ, ಹಾಗಾಗಿ ಇದಕ್ಕೆ ಕೂಡ ನಾನು ಹಾಕಿಕೊಳ್ಳಿಲ್ಲ. ಸಿಂಪಲಾಗಿ ಅಕ್ಕಿಯನ್ನು ಗ್ರೈಂಡ್ ಮಾಡಿ ಈ ಸೊಪ್ಪನ್ನೆಲ್ಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇಡ್ತಿದ್ದೇನೆ. ನೋಡಿ, ನಾನಿಲ್ಲಿ ಕೆಸುವಿನ ಎಲೆ ಕೆಂಪು ಎಲೆಯನ್ನು ತಗೊಂಡಿದ್ದೇನೆ. ಇದು ಜಾಸ್ತಿಯಾಗಿ ತುರಿಸುವುದಿಲ್ಲ, ಹಾಗಾಗಿ ನಾನು ಇದನ್ನೇ ತಗೊಂಡಿದ್ದೇನೆ. ಸಣ್ಣ ಎಲೆಗಳನ್ನೆಲ್ಲ ತಗೊಂಡಿದ್ದೇನೆ. ನಂತರ ನೋಡಿ, ಈ ರೀತಿಯಾಗಿ ಹಳ್ಳಿಗಳಲ್ಲಿ ಎಲ್ಲ ಎಲೆ ಬರ್ತದೆ. ಇದನ್ನು ಉಪಹಾರಕ್ಕೆಲ್ಲ, ಬೆಳಗಿನ ಉಪಹಾರಕ್ಕೆಲ್ಲ ಕೆಲವೊಮ್ಮೆ ತಿಂಡಿ ತಿನ್ನಲಿಕ್ಕೆಲ್ಲ ಉಪಯೋಗಿಸ್ತಾರೆ ಹಳ್ಳಿ ಕಡೆ ಎಲ್ಲ. ನಾನು ಈ ಎಲೆಯನ್ನು ತಗೊಂಡಿದ್ದೇನೆ. ಇದಕ್ಕೆ ಇದನ್ನು ನಾವು ಮಿಶ್ರಣ ಮಾಡಿಟ್ಟಂತಹ ಹಿಟ್ಟನ್ನು ಇದಕ್ಕೆ ಸೇರಿಸಿ ಮಡಚಿಡುವ. ಯಾವ ಎಲೆಯಲ್ಲಿ ಕೂಡ ಮಡಚಿಡ್ಬೋದು, ಬಾಳೆ ಎಲೆಯಲ್ಲಿ ಕೂಡ ಆಗ್ತದೆ. ಹಾಗೆ ಇನ್ನೊಂದು ಯಾವುದು ತೇಗದ ಎಲೆ ಅಂತ ಬರ್ತದೆ, ಅದರಲ್ಲಿ ಕೂಡ ಮಡಚಿಡ್ಬೋದು. ಎಲ್ಲವನ್ನು ಕೂಡ ಮಡಚಿಡುವ. ಇನ್ನು ಸಂಡೇ ಎಲ್ಲ ನಮಗೆ ಫ್ರೀ ಇರುವಾಗ ಈ ರೀತಿಯ ಪತ್ರೊಡೆ ರೆಸಿಪಿಯನ್ನು ನಾವು ಮಾಡಿ ಇಡ್ಬೋದು. ಯಾಕಂದರೆ ಹಿಂದಿನ ದಿನವೇ ನಾವು ಇದನ್ನೆಲ್ಲ ಬೇಯಿಸಿಟ್ರೆ ಮರುದಿವಸ ಬೆಳಿಗ್ಗೆ ನಾವು ಗ್ರೇವಿ ಎಲ್ಲ ಮಾಡಿ ಅದಕ್ಕೆ ಹಾಕಿದರೆ ಆಯಿತು, ಬೇಗನೆ ಆಗ್ತದೆ. ಮತ್ತು ಕೆಲಸಕ್ಕೆ ಹೋಗೋದಾದರೆ ಬೆಳಿಗ್ಗೆ ಮಾಡೋದಂದರೆ ಸ್ವಲ್ಪ ಕಷ್ಟ, ಯಾಕಂದರೆ ಸ್ವಲ್ಪ ಟೈಮ್ ಹಿಡಿತದೆ ಇದನ್ನು ಮಾಡುವಾಗ. ಹಾಗಾಗಿ ಈ ರೀತಿಯಾಗಿ ರುಚಿಕರವಾದ ಒಂದು ರೆಸಿಪಿಯನ್ನು ನಮಗೆ ಟೈಮ್ ಇರುವಾಗ ಮಾಡಿ ತಿನ್ಬೋದು. ಹಾಗೇನಿಲ್ಲ, ನಮಗೆ ಟೈಮ್ ಒಮ್ಮೊಮ್ಮೆ ರಜೆ ಇರುವಾಗೆಲ್ಲ ಈ ರೀತಿಯಾಗಿ ಮಾಡಿ ತಿನ್ಬೋದು. ನೋಡಿ, ಈಗ ಎಲ್ಲವನ್ನು ಕೂಡ ಮಡಚಿ ಆಯಿತು ಎಲೆಯನ್ನು. ಇನ್ನು ಇದನ್ನೊಂದು ಬೇಯಲಿಕ್ಕಿಡುವ. ಇಲ್ಲಿ ನೀರು ಕೂಡ ಬಿಸಿ ಆಗ್ತಾ ಬಂತು. ನಾನು ಇಲ್ಲಿ ಇದನ್ನೆಲ್ಲ ಬೇಯಲಿಕ್ಕೆ ಇಡ್ತಿದ್ದೇನೆ. ಈಗ ಇನ್ನೊಂದು ಅರ್ಧ ಗಂಟೆಗಳ ಕಾಲ ಸರಿಯಾಗಿ ಬೇಯಲಿದ್ದು. ಹಾಗೆ ಇದಕ್ಕೆ ಒಂದು ಮಸಾಲೆಯನ್ನು ಕೂಡ ರೆಡಿ ಮಾಡುವ. ಈ ಪತ್ರೊಡೆ ಗಸಿಗೆ
ನಾನಿಲ್ಲಿ ಹುರಿತಾ ಇಲ್ಲ ಯಾವುದೇ ಮಸಾಲೆಯನ್ನು ಕೂಡ. ಇಲ್ಲಿ ನಾನು 6-7 ಉದ್ದಮೆಣಸು ತೊಗೊಂಡಿದ್ದೇನೆ, ಕಡಿಮೆ ಕೂಡ ತಗೊಳ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಳಿ, ಹಾಗೆ ಸ್ವಲ್ಪ ಅರಶಿನ. ಹುಳಿ ಸ್ವಲ್ಪ ಜಾಸ್ತಿಯೇ ತಗೊಳ್ಳಿ. ನಂತರ ನಾನು ಅರ್ಧ ಕಪ್ಪಿಗಿಂತ ಅರ್ಧ ತೆಂಗಿನ ಭಾಗದ ಗಡಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಅಂದರೆ ಅರ್ಧ ಗಡಿ ತಗೊಂಡು ಇನ್ನೂ ಸ್ವಲ್ಪ ಹಾಕಿಕೊಂಡಿದ್ದೇನೆ. ಅಂದರೆ ನಮಗೆ ಗ್ರೇವಿ ಎಷ್ಟು ಬೇಕಾಗ್ತದೆ ಅಷ್ಟಕ್ಕೆ ನಾವು ತೆಂಗಿನ ತುರಿಯನ್ನು ತೊಗೊಂಡ್ರೆ ಆಯಿತು. ಗ್ರೈಂಡ್ ಮಾಡಿ ಕೂಡ ತಂದಾಯಿತು. ಈಚೆಯಿಂದ ಇದು ನಮ್ಮ ಪತ್ರೊಡೆದು ಇದು ಕೂಡ ಬೆಂದಿದೆ ನೋಡಿ, ಗಟ್ಟಿ ಕರೆಕ್ಟಾಗಿ ಬೆಂದಿದೆ. ಈಗ ಇದನ್ನೆಲ್ಲ ತೆಗೆದು ಸ್ವಲ್ಪ ಆರಿದ ನಂತರ ನಾವು ಇದನ್ನೆಲ್ಲ ಓಪನ್ ಮಾಡಿ ತೆಗೆಯುವ. ಇಲ್ಲದಿದ್ದರೆ ಕಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಹಾಗಾಗಿ ಇನ್ನು ಎರಡೆರಡನ್ನೇ ತಗೊಂಡು ನಾನು ಕಟ್ ಮಾಡ್ತಿದ್ದೇನೆ, ಯಾಕಂದರೆ ತುಂಬ ಬಿಸಿ ಉಂಟಿದ್ದು, ಒಮ್ಮೆಲೆ ಕಟ್ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಇದು ಹಿಂದಿನ ದಿನವೇ ಮಾಡಿಟ್ಟರೆ ನಮಗೆ ಬೆಳಿಗ್ಗೆಗೆ ಗ್ರೇವಿಗೆ ಹಾಕಲಿಕ್ಕೆ ಇದನ್ನು ಕರೆಕ್ಟ್ ಆಗ್ತದೆ. ನಾನಿಲ್ಲಿ ಬೆಳಿಗ್ಗೆ ಮಾಡಿದ್ದೇನೆ. ನೋಡಿ, ಎರಡೆರಡನ್ನೇ ನಾನು ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ ಎಲ್ಲವನ್ನು ಕೂಡ. ನಮಗೆ ಯಾವ ಶೇಪಿಗೆ ಬೇಕು ಸಣ್ಣದು, ದೊಡ್ಡದಾದರೆ ದೊಡ್ಡ ಸೈಜಿಗೆ ಕಟ್ ಮಾಡಿ ತಗೊಳ್ಬೇಕು. ಎಲ್ಲವನ್ನು ಕಟ್ ಮಾಡಿ ತಗೊಳ್ಳುವ. ಈಗ ನೋಡಿ ಎಲ್ಲ ಕಟ್ ಮಾಡಿ ಆಯಿತು. ಸ್ವಲ್ಪ ಆರಿದ್ರೆ ಒಳ್ಳೆಯದಾಗ್ತದೆ, ಈಗ ಬಿಸಿ ಬಿಸಿ ಉಂಟು. ಹಾಗೆ ಈಗ ಒಂದು ಒಗ್ಗರಣೆ ಇಡುವ ಈ ಪತ್ರೊಡೆ ಗ್ರೇವಿಗೆ. ಸ್ವಲ್ಪ ತೆಂಗಿನ ಎಣ್ಣೆಯನ್ನು ತಗೊಂಡು 1-2 ಟೇಬಲ್ ಸ್ಪೂನಷ್ಟು ಸಾಕಾಗ್ತದೆ. ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆಯನ್ನು ಕೂಡ ಹಾಕಿಕೊಳ್ಳುವ. ಹಾಗೆ ಇಲ್ಲಿ ಒಂದು ದೊಡ್ಡ ನೀರುಳ್ಳಿಯನ್ನು ಕೂಡ ಹಚ್ಚಿ ತಗೊಂಡಿದ್ದೇನೆ ನಾನು. ಇನ್ನು ಇದಕ್ಕೆ ಹಾಕಿಕೊಳ್ತಿದ್ದೇನೆ. ಇದು ಈರುಳ್ಳಿ ಕರೆಕ್ಟಾಗಿ ಬಾಡಬೇಕು, ಇಲ್ಲದಿದ್ದರೆ ಸಂಜೆಯ ಹೊತ್ತಿಗೆ ಈ ಪತ್ರೊಡೆ ಗಸಿ ಕೂಡ ಸ್ವಲ್ಪ ಕೆಟ್ಟೋಗ್ತದೆ. ಹಾಗಾಗಿ ಈರುಳ್ಳಿಯನ್ನು ಕರೆಕ್ಟಾಗಿ ಫ್ರೈ ಮಾಡಬೇಕು ನಾವು. ನಂತರ ಇದಕ್ಕೆ ನಾನು ಅರಶಿನವನ್ನು ಈಗ ಸೇರಿಸ್ತಾ ಇಲ್ಲ, ಯಾಕಂದರೆ ಆಗಲೇ ನಾನು ಆ ಗ್ರೇವಿ ಗ್ರೈಂಡ್ ಮಾಡಿ ತರುವಾಗಲೇ ಹಾಕಿಕೊಂಡಿದ್ದೇನೆ. ನಂತರ ನೋಡಿ, ಕರೆಕ್ಟಾಗಿ ಈರುಳ್ಳಿ ಫ್ರೈ ಆದ ನಂತರ ನಾವು ಗ್ರೈಂಡ್ ಮಾಡಿ ತಂದ ಮಸಾಲೆಯನ್ನು ಇದಕ್ಕೆ ಸೇರಿಸುವ. ನಂತರ ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಕೂಡ ಸೇರಿಸಿಕೊಳ್ಬೇಕು. ತುಂಬ ನೀರು ಕೂಡ ಆಗಬಾರ್ದು, ಹಾಗೆ ತುಂಬ ದಪ್ಪ ಕೂಡ ಆಗಬಾರ್ದು. ಕರೆಕ್ಟ್ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಂಡ್ರೆ ಆಯಿತು. ಯಾಕಂದರೆ ತುಂಬ ನೀರು ಕೂಡ ಆಗಬಾರ್ದು, ಯಾಕಂದರೆ ತುಂಬ ದಪ್ಪ ಆದರೂ ಕೂಡ ಡ್ರೈ ಆಗ್ತದೆ. ಸ್ವಲ್ಪ ನೀರಾದರೂ ಪರವಾಗಿಲ್ಲ, ನಂತರ ಅದು ಎಳ್ಕೊಳ್ತದೆ ಎಲ್ಲವೂ. ನಾನು ಇನ್ನೂ ಕೂಡ ಸ್ವಲ್ಪ ನೀರು ಸೇರಿಸ್ಕೊಳ್ತಿದ್ದೇನೆ. ಈ ಹದಕ್ಕೆ ಬಂದರೆ ಸಾಕಾಗ್ತದೆ ನಮಗೆ. ನಂತರ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವ. ಇನ್ನು ಚೆನ್ನಾಗಿ ಇದು ಕುದೀಲಿ ಕೂಡ ಸ್ವಲ್ಪ ಹೊತ್ತು.
ಇಲ್ಲಿ ನೋಡಿ ಇದೊಂದು 5 ನಿಮಿಷ ಆಯಿತು, ಈಗ ಕುದೀತಾ ಬಂತಿದ್ದು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಉಂಡಿಯನ್ನು ಇದಕ್ಕೆ ಸೇರಿಸಿಕೊಳ್ಳುವ. ನೋಡಿ, ಇಲ್ಲಿ ನುಗ್ಗೆ ಸೊಪ್ಪು ಹಾಕಿರೋದ್ರಿಂದ ಇದರ ಟೇಸ್ಟ್ ಕೂಡ ತುಂಬಾ ಒಳ್ಳೆಯದಾಗಿ ಬರ್ತದೆ. ಹಾಗೆ ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವಾಗಲೂ ಒಂದೇ ಥರದ್ದು ಪತ್ರೊಡೆ ಮಾಡೋದಕ್ಕಿಂತ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ, ತುಂಬ ಒಳ್ಳೆಯದಾಗಿ ಕೂಡ ಬರ್ತದೆ. ಈ ಹಳ್ಳಿಗಳಲ್ಲೆಲ್ಲ ಜಾಸ್ತಿಯಾಗಿ ನುಗ್ಗೆಕಾಯಿ ಸೊಪ್ಪು ಎಲ್ಲ ಸಿಗ್ತದೆ. ನಮಗೆ ಸಿಗುವ ಸಂದರ್ಭದಲ್ಲಿ ಈ ರೀತಿಯ ರೆಸಿಪಿಗಳನ್ನು ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಇದೀಗ ಸರಿಯಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಹೊತ್ತು ಕುದೀಲಿ, ಆಗ ಎಲ್ಲ ಎಳ್ಕೊಳ್ತದೆ ಇದು. ಉಪ್ಪು ಎಲ್ಲ ಕಡಿಮೆ ಇದ್ದರೆ ಈಗ ಸೇರಿಸ್ಕೊಳ್ಬೋದು, ಸ್ವಲ್ಪ ಚೆಕ್ ಮಾಡಿ. ನೋಡಿ, ಈಗ 5 ನಿಮಿಷ ಕುದೀತಿದ್ದು ಸಾಕು. ಈಗ ಇಷ್ಟಾದರೆ ಆಯಿತು, ನಮ್ಮದು ಪತ್ರೊಡೆ ಗಸಿ ಕೂಡ ರೆಡಿ ಆಯಿತು. ನೋಡಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಎಲ್ಲವೂ ಕೂಡ ಎಳ್ಕೊಳ್ತದೆ. ಇದು ಇಷ್ಟಾದರೆ ಸಾಕಾಗ್ತದೆ ನಮಗೆ. ಕರೆಕ್ಟಾಗಿ ಬಂದಿದೆ ಕೂಡ. ಈಗ ನಮ್ಮ 3 ವಿಧದ ಬಗೆಯ ಸೊಪ್ಪಿನ ಪತ್ರೊಡೆ ರೆಡಿ ಆಯಿತು. ನೋಡಿ, ಇನ್ನು ಇದನ್ನು ತೆಗೆದುಕೊಂಡ್ರೆ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಬಂದಿದೆ ಅಂತ. ನೀವು ಕೂಡ ಈ ರೀತಿಯಾದ ಪತ್ರೊಡೆ ರೆಸಿಪಿಯನ್ನು ಮನೆಯಲ್ಲೇ ಮಾಡಿ ತಿನ್ನಿ, ಆರೋಗ್ಯಕ್ಕೆ ಕೂಡ ತುಂಬ ಉತ್ತಮ. ಹಾಗೆಯೇ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.